ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ರೆಡಿಯಾಗಿ ಹೊರಟಿದ್ದೇನೆ. ಎಲ್ಲಿಗಪ್ಪ ಅಂದರೆ ಚರ್ಚ್ಗೆ. ನಮ್ಮ ಚರ್ಚಲ್ಲಿ ಗೋಯಿಂಗ್ ಸೋ ಸಾಯಿಬ್ ಅಂತ ಒಂದು ಗೋವನ್ ಡ್ರಾಮಾ ನಾಟಕ ಇತ್ತು. ಅದಕ್ಕೋಸ್ಕರ ಇದು ಸ್ಪೆಷಲ್ ಯಾಕಪ್ಪ ಅಂದರೆ ಒಂದು ವಿಷಯ, ಇದರ 25th ಶೋ ಆಗ್ತಿರೋದು ನಮ್ಮ ಚರ್ಚಲ್ಲಿ. ಇದೊಂದು ಗೋವನ್ ಡ್ರಾಮಾ ಹೇಳೋದಕ್ಕಿಂತ ಇದನ್ನು ಥಿಯಾತ್ರ ಅಂತ ಹೇಳಿದರೆ ಅದು ಕರೆಕ್ಟ್ ವರ್ಡ್ ಅಂತ ನಂಗೆ ಅನಿಸುತ್ತೆ. ಅದಾದಮೇಲೆ ಈ ಇವೆಂಟ್ ನನಗೆ ಹೋಸ್ಟ್ ಮಾಡಲಿಕ್ಕೆ ಕೂಡ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ರೆಡಿಯಾಗಿ ನಾನಿಲ್ಲಿ ಹೊರಟಿದ್ದೇನೆ. Kameli सांस्कृतिक फिरकस व मंचूर देवस्तुती सुवार्ता परगटणी आयोग पंगड आणि रो इंटरनॅशनल हांच्या जोड आश्रयाखाल मांडून हाडल्या गोइंग सो साहिब तियात्राक हांव मेल्विना रॉड्रिगस जमला सुमेस्तांग मानासो आणि मोगासो येवकार मागता. आमचो बाप मोगाड दोयाळा आमचे सोबेन सदांच सुदार. या वेळार धाकटुले मागणे करून या प्रोग्रामाक आमी सुरवात दिवया. मोजा मोगाडा बापा मोजा मोगाडा बापा मोजा मोगाडा. हंगासर आसा सोमेस्तांनी पुरा स्टॉलांक भेट दिवच्याक विनंती. कार्याक हजर जाल्ल्या मानेस्त मायकल डिसोजा हांकां तुमकां देव बरें करूं म्हणटा. ह्या कार्याक तुमी हांगासर आयल्या खातीर हांव देव बरें करूं म्हणटा. मानदी बाप सिप्रियन पिंटो म्हाकाय ताचो खूब हुस्को जाला गुरुजी. जोराक लागून सारको हुस्कून जाला तो. पोर्तुगालाच्या राजान आपल्या दुधावर जिमी रावता भायर गोरकार रावता तो पळोवन गेल ना तुका न्हू. सकाळी फुडें दाटून सजून सांग खूंय वता. नोकरेनी गेले पळोवन मनान दुबाव प्रास्ता. ಇಲ್ಲಿ ಗೋವನ್ ನಾಟಕ ಥಿಯಾತ್ರ ಮಾತ್ರವಲ್ಲದೆ ಗೋವನ್ ಫುಡ್ ಸ್ಟಾಲ್ ಕೂಡ ಇತ್ತು. ಗೋವನ್ ಇದು ಸ್ಪೆಷಲ್ ಡಿಶಸ್ ಏನೆಲ್ಲ ಇದೆ ಎಲ್ಲ ಕೂಡ ಇತ್ತು. ಗೋವನ್ ಲಿಂಗಿಸಾವ್, ಬಿಬಿಂಕಾ, ದೊದೋಲ್, ಗಾಶ್, ಫಿಶ್ ಮಸಾಲ, ಪಿನಾಕರ್ ಮತ್ತು ಜಕೋಟಿ ಮಸಾಲ, ಚಿಕನ್ ಮಸಾಲ ಅದೆಲ್ಲ ಇತ್ತು. ನಾನು ಅದರಲ್ಲಿ ಗೋವನ್ ಲಿಂಗಿಸಾವ್ ಹೇಳ್ತಾರಲ್ಲ ಅದನ್ನು ಮತ್ತು ಬಿಬಿಂಕವನ್ನು ಪರ್ಚೇಸ್ ಮಾಡಿದೆ. ನನಗೆ ಲಿಂಗಿಸಾವ್ ಅಂದರೆ ಇಷ್ಟ. ಬಿಬಿಂಕ ತಿಂದಿದ್ದೇನೆ, ಅದೊಂದು ಗೋವನ್ ಸ್ಪೆಷಲ್ ಫುಡ್ ಅಲ್ಲ, ಅದಕ್ಕೋಸ್ಕರ ಇಲ್ಲೇ ಸಿಗಬೇಕಾದ್ರೆ ವೈ ನಾಟ್ ಅಂತ ಪರ್ಚೇಸ್ ಮಾಡಿದೆ. ಸೊ ದಿಸ್ ಇಸ್ ಅ ವೈಬ್. ನೀವು ನೋಡ್ಬೋದು ಕ್ರೌಡ್ ತುಂಬಾ ಇದರ ಜೊತೆಗೆ ಫುಡ್ ಸ್ಟಾಲ್ ಕೂಡ ಇತ್ತು. ಸ್ವಲ್ಪ ಬ್ರೇಕ್ ಇತ್ತು ಮಧ್ಯದಲ್ಲಿ 10 ಮಿನಿಟ್ಸ್. ಆಗ ಸ್ವಲ್ಪ ಪೇಟ್ ಪೂಜಾ ಮಾಡಿ ನೆಕ್ಸ್ಟ್ ನಾವು ಡ್ರಾಮಾ ನೋಡೋದಕ್ಕೆ ಕಂಟಿನ್ಯೂ ಮಾಡಿದ್ವಿ. ಇದು ಸೇಂಟ್ ಫ್ರಾನ್ಸಿಸ್ ಝೇವಿಯರ್ ಅವರ ಲೈಫ್ನ ಆಧಾರಿತ ಒಂದು ಡ್ರಾಮಾ ಆಯಿತಾ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಈಗ ಸನ್ಮಾನಿತರಾದವರು ಫ್ಲೋರಾ ಮ್ಯಾಮ್ ಅಂತ, ನನ್ನ ಕೊಂಕಣಿ ಲೆಕ್ಚರರ್ ಅವರು ಸೆಂಟ್ ಅಲಾಷಿಯಸ್ ಕಾಲೇಜಲ್ಲಿ. ತುಂಬಾ ಆಪರ್ಚುನಿಟಿಗಳು ನನಗೆ ಅವರಿಂದ ಸಿಕ್ಕಿದೆ. ಈ ವಿಡಿಯೋ ಮೂಲಕ ಫ್ಲೋರಾ ಮ್ಯಾಮ್ ಅವರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ತುಂಬಾ ಇಷ್ಟ ಆಯ್ತು ನನಗೆ ಪ್ರೋಗ್ರಾಮ್. ನನಗೆ ಇಂಥದ್ದು ಪ್ರೋಗ್ರಾಮ್ಸ್ ಎಲ್ಲ ತುಂಬ ಇಷ್ಟ. ನಾನು ಮೊದಲು ಕೂಡ ಹಾಗೆ ಎಲ್ಲಿಯಾದರೂ ನಾಟಕ ಎಲ್ಲ ಇದ್ದರೆ ಸೀದಾ ಹೋಗೋದೆ. ರಜೆ ಅಂತೂ ಇದ್ದರೆ ಸ್ಕೂಲಿಗೆ ನಾವು ಚಿಕ್ಕ ಇರುವಾಗ ಅದು CDs ಎಲ್ಲ ಸಿಗ್ತಿದ್ದು, ನಿಮ್ಗೆ ಗೊತ್ತಿರ್ಬೋದು. ಮೂವಿ ಸಿ ಡಿಸ್ ಎಲ್ಲ ಒಂದು ಶಾಪಲ್ಲಿ ಸಿಗ್ತಿತ್ತು. ಅದು ಪರ್ ಡೇ ರೆಂಟ್ 20 ರುಪೀಸ್ 30 ರುಪೀಸ್ ಆಗ ಇತ್ತು. ಅದನ್ನು ನಂಗೆ ಒಂದು ಅಪ್ಪ ಒಂದು 5 ಮೂವಿ CDs ತೊಗೊಂಡು ಬರ್ತಿದ್ರು. ಆ CDsಲ್ಲಿ ಒಂದು 2 ಮಿನಿಮಮ್ ದೇವದಾಸ್ ಕಾಪಿಕಾಡ್ ಅವರದು, ಅರವಿಂದ್ ಬೋಳಾದ್ ಅವರದು ಡ್ರಾಮದ್ದಾಯ್ತಾ. ನಾನು ಅದನ್ನೊಂದು ದಿನಕ್ಕೆ 3-4 ಸಲ ನೋಡಿ ಮತ್ತೆ ನೆಕ್ಸ್ಟ್ ಡೇ ರಿಟರ್ನ್ ಮಾಡ್ತಿದ್ದೆ. ರೆಂಟಿಗೆ ಪರ್ಚೇಸ್ ಮಾಡ್ತಿದ್ದೆ CD DVDಗಳನ್ನು. ಆಗ ಈ ಕೇಬಲ್ ಎಲ್ಲ ಇರಲಿಲ್ಲ. ಮನೆಯಲ್ಲಿ ಒಂದು TV ಇತ್ತು, ಮತ್ತೊಂದು DVD ಪ್ಲೇಯರ್ ಇತ್ತು.
ಆ DVD ಪ್ಲೇಯರ್ ಅಂತೂ ನನಗೋಸ್ಕರನೇ ಅಪ್ಪ ಪರ್ಚೇಸ್ ಮಾಡಿದಾಗಿತ್ತು. ಯಾಕೆಂದರೆ ನನಗೆ ಓಲ್ಡ್ ಸಾಂಗ್ಸ್ ಸ್ಪೆಷಲಿ ಕನ್ನಡ ಆ್ಯಂಡ್ ಕೊಂಕಣಿ ಸಾಂಗ್ಸ್ ಕೇಳೋದಂತ ತುಂಬ ಇಷ್ಟ. ಹಿಂದಿ ಆಗಿರಲಿ ಇಂಗ್ಲೀಷ್ ಆಗಲಿಲ್ಲ ನಾನು ಕೇಳೋದಿಲ್ಲ ಜಾಸ್ತಿಯಾಗಿ. ಓಲ್ಡ್ ಕನ್ನಡ ಸಾಂಗ್ಸ್ ಅಂದರೆ ನನಗೆ ತುಂಬ ಇಷ್ಟ. ಸ್ವಲ್ಪ ಮ್ಯೂಸಿಕ್ ಪ್ಲೇ ಆದರೆ ಸಾಕು, ನಾನು ಹಾಗೇ ಸಿಂಗ್ ಮಾಡಿಬಿಡ್ತೀನಿ, ಅಷ್ಟು ಇಷ್ಟ ನನಗೆ. ಈವನ್ ಕೊಂಕಣಿ ಸಾಂಗ್ಸ್ ಕೂಡ ತುಂಬಾ ಇಷ್ಟ. ಹಾಗೆಲ್ಲ ಹಳೆ ಮೆಮೊರೀಸ್ ರಿಕಾಲ್ ಆಗ್ತದೆ ಈ ನಾಟಕವನ್ನೆಲ್ಲ ನೋಡುವಾಗ. ಇಟ್ ವಾಸ್ ಸಚ್ ಅ ನೈಸ್ ಇವೆಂಟ್. ನನಗೆ ಹೋಸ್ಟ್ ಮಾಡಲಿಕ್ಕೆ ಸಿಕ್ಕಿತ್ತು, ಅದು ಕೂಡ ತುಂಬಾ ಖುಷಿ ಆಯಿತು. ಆಪರ್ಚುನಿಟಿ ಕೊಟ್ಟವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಲಾಸ್ಟಿಗೆ ವಾಲಂಟಿಯರ್ಸಿಗೆ ಮೀಲ್ಸ್ ಇತ್ತಾಯ್ತಾ, ಡಿನ್ನರ್ ಇತ್ತು. ಅದು ಆಗಿ ವಾಪಸ್ ಮನೆಗೆ ಬ್ಯಾಕ್ ಹೋಮ್ ಆಫ್ಟರ್ ದ ಪ್ರೋಗ್ರಾಮ್. ನಾವು ಆ್ಯಕ್ಚುಲಿ 2 ಐಟಮ್ ಪರ್ಚೇಸ್ ಮಾಡಿದ್ವಿ ಫ್ರಮ್ ಗೋವನ್ ಸ್ಟಾಲ್ ಆಯಿತಾ. ಒಂದಿದು ಗೋವನ್ ಫೇಮಸ್ ಬಿಬಿಂಕಾ, ಓಕೆ, ಸ್ಮೆಲ್ಸ್ ಅಮೇಝಿಂಗ್. ಮತ್ತು ಸಾಸೇಜಸ್ ಅಲ್ಲ, ಲಿಂಗಿಸಾವ್ ಅಂತ ಹೇಳ್ತಾರೆ, ಫ್ರೆಶ್ ನೋಡಿ. ಇದು ಪೋಕ್ ಲಿಂಗಿಸಾವ್ ಅಂತ ಹೇಳೋದು ಕೊಂಕಣಿಯಲ್ಲಿ. ಅದರ ಜೊತೆಗೆ ಇದನ್ನು ಪರ್ಚೇಸ್ ಮಾಡಿದ್ವಿ. ದಿಸ್ ಈಸ್ ಬಿಬಿಂಕಾ, ಗೋವನ್ ಫೇಮಸ್ ಫುಡ್. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ಸಿಗೋಣ ಹೊಸ ವೀಡಿಯೋ ಜೊತೆ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.